ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ಈ ದಿನದ ಧ್ಯಾನವನ್ನು ನಾವೀಗ ಆರಂಭ ಮಾಡೋಣ. ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ 4. ನ್ಯಾಯಸಭೆಯ ಮುಂದೆ ಪೇತ್ರ ಮತ್ತು ಯೋವಾನ್ನ ಜನರನ್ನು ಉದ್ದೇಶಿಸಿ ಇನ್ನೂ ಮಾತನಾಡುತ್ತಿದ್ದರು. ಆಗ ಯಾಜಕರು, ಮಹಾದೇವಾಲಯದ ದಳಪತಿಗಳು, ಸದ್ದುಕಾಯರು ಅಲ್ಲಿಗೆ ಬಂದರು. ಯೇಸುವಿನ ಪುನರುತ್ಥಾನದ ಆಧಾರದ ಮೇಲೆ ಮೃತರಾದ ಎಲ್ಲರೂ ಪುನರುತ್ಥಾನ ಹೊಂದುವರು ಎಂದು ಈ ಇಬ್ಬರು ಪ್ರೇಷಿತರು ಬೋಧಿಸುತ್ತಿದ್ದರು. ಇದನ್ನು ಕೇಳಿ ಸಿಟ್ಟಿಗೊಂಡಿದ್ದ ಅವರು ಪೇತ್ರ ಯೋವಾನರನ್ನು ಬಂಧಿಸಿದರು. ಆಗಲೇ ಹೊತ್ತು ಮೀರಿದ್ದರಿಂದ ಮಾರನೇ ದಿನದವರೆಗೆ ಅವರನ್ನು ಸೆರೆಮನೆಯಲ್ಲಿಟ್ಟರು. ಆದರೆ ಪ್ರೇಷಿತರ ಬೋಧನೆಯನ್ನು ಕೇಳಿದ ಅನೇಕರು ವಿಶ್ವಾಸಿಗಳಾದರು. ಭಕ್ತ ವಿಶ್ವಾಸಿಗಳ ಸಂಖ್ಯೆ ಸುಮಾರು 5,000ಕ್ಕೆ ಏರಿತು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರಿಯ ಸಹೋದರ ಸಹೋದರರೇ, ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ನಾನು ಕೇಳಿದರೆ ನಿಮಗೆ ಭಯ ಹುಟ್ಟಿಸುವಂಥ ಆ ಒಂದು ಸಂಗತಿ ಇದ್ದರೆ, ವಿಷಯ ಇದ್ದರೆ ಅದೇನಂತ ಹೇಳಿಕೊಂಡು ನೀವೆಲ್ಲರೂ ಕೂಡ ನಿಮ್ಮ ಅನುಭವದ ಪ್ರಕಾರ ಅಥವಾ ಇತರರಿಂದ ತಿಳಿದ ಪ್ರಕಾರ ಒಂದೊಂದು ರೀತಿಯ ಉತ್ತರವನ್ನು ನೀವು ಸಹಜವಾಗಿ ಕೊಡುವಿರಿ. ಕಾಯಿಲೆ ಇರಬಹುದು, ಅಥವಾ ಸೋಲಿರಬಹುದು, ಅಥವಾ ಯಾರಾದರೂ ಭಯೋತ್ಪಾದನೆ ಹುಟ್ಟಿಸುವಂಥ ಹೇಳಿಕೆಗಳನ್ನು ಕೊಟ್ಟದ್ದು ಅಥವಾ ಕೃತ್ಯಗಳನ್ನು ಮಾಡಿದ್ದು ಇರಬಹುದು. ಆದರೆ ಪ್ರತಿಯೊಬ್ಬರಿಗೂ ಕೂಡ ಈ ಪ್ರಪಂಚದಲ್ಲಿ ಹುಟ್ಟಿ ಬಂದವರಿಗೆ ಒಂದು ವಿಷಯ ಎಲ್ಲರನ್ನು ಸಮಾನವಾಗಿ ದುಃಖಕ್ಕೆ ದೂಡುತ್ತದೆ, ಭಯವನ್ನು ಹುಟ್ಟಿಸುತ್ತದೆ, ಚಿಂತಾಕ್ರಾಂತರನ್ನಾಗಿ ಮಾಡುತ್ತದೆ. ಅದೇನಂತ ಹೇಳಿದರೆ ಮರಣ. ಈ ಪ್ರಪಂಚದಲ್ಲಿ ಹುಟ್ಟಿ ಬಂದವರಿಗೆ ಯಾರಿಗೆ ಕೂಡ ಇದು ತಪ್ಪಿದ್ದಲ್ಲ. ಕೆಲವೊಂದು ಸಂದರ್ಭದಲ್ಲಿ ನಾವು ದುಃಖಿತರಾಗ್ತೇವೆ ಇತರ ಜನರ, ಮಿತ್ರರ ಮರಣವನ್ನು ನೋಡಿ. ಸ್ವಲ್ಪ ಸಮಯ ಹೋದ ಮೇಲೆ ನಾವು ಸಹಜ ಸ್ಥಿತಿಗೆ ಮರಳುತ್ತೇವೆ. ಒಂದು ಕಟು ಸತ್ಯವನ್ನು ನಾವು ಮರೆತು, ಅದೇನಂತ ಹೇಳಿದರೆ ನಾವು ಇತರರ ಮರಣವನ್ನು ಕಂಡಿದ್ದೇವೆ, ನಾವು ಕೂಡ ಒಂದು ದಿವಸ ಆ ಮರಣಕ್ಕೆ ಒಳಗಾಗುತ್ತೇವೆ ಎಂಬ ಸತ್ಯವನ್ನು ನಾವು ಮರೆತು ಬಿಡುತ್ತೇವೆ. ಇತರರ ಮರಣ ನಮಗೆ ಏನು ತೋರಿಸ್ಕೊಡ್ತದ ಅಂತ ಹೇಳಿದರೆ ನಾವು ಕೂಡ ಸಾಯುತ್ತೇವೆ. ಆದರೆ ನಮ್ಮಲ್ಲಿ ನಾವು ಸಮಾಧಾನ ಮಾಡಿಕೊಳ್ಳುತ್ತೇವೆ. ಅದೇನಂತ ಹೇಳಿದರೆ ನನಗೇನು ಅಂಥದ್ದೇನು ಆಗಲಿಲ್ಲ, ಅಥವಾ ಈಗಲೇ ತಾನು ಸಾಯುವುದಿಲ್ಲ ಎಂಬ ಒಂದು ಸಮಾಧಾನವನ್ನು ನಾವು ನಮಗೆ ಮಾಡಿಕೊಳ್ಳುತ್ತೇವೆ ಮತ್ತು ಆ ಸಾವಿನ ಬಗ್ಗೆ ಜಾಸ್ತಿ ನೆನೆಯಲಿಕ್ಕೆ ಹೋಗುವುದಿಲ್ಲ. ಆದರೆ ಯಾವಾಗ ಮರಣ ನಮಗೇನೆ ಬರುತ್ತದೆ, ಸತ್ತವರಿಗೆ ತಿಳಿಯುವುದಿಲ್ಲ, ಆದರೆ ನಮಗೆ ಯಾರು ಹತ್ತಿರ ಇದ್ದಾರೆ ಸಂಬಂಧದಲ್ಲಿ ಅಂಥವರಿಗೆ ಬಂದಾಗ ನಮಗೆ ಆ ದುಃಖ ತಾಳಲಿಕ್ಕೆ ಆಗುವುದಿಲ್ಲ, ಯಾರೇ ಇರಬಹುದು. ಪ್ರಿಯರೇ, ಇಂತಹ ಒಂದು ಮರಣಕ್ಕೆ ಹೆದರದೇ ಇರಬೇಕಿದ್ರೆ ಅದರಲ್ಲಿ ಏನಾದರೂ ವಿಶೇಷತೆ ಇರಬೇಕು. ಯಾಕಂತ ಹೇಳಿದರೆ
ಎಲ್ಲರೂ ಕೂಡ ಮರಣಕ್ಕೆ ಹೆದರುವಾಗ ಯಾಕೆ ಕೆಲವರು ಮರಣಕ್ಕೆ ಹೆದರುವುದಿಲ್ಲ? ಅದಕ್ಕೆ ಒಂದು ದೊಡ್ಡ ಕಾರಣ ಉಂಟು ಪ್ರಿಯರೇ. ಅದನ್ನು ಇವತ್ತಿನ ಈ ವಾಚನದಲ್ಲಿ ನಾವು ಕಾಣುತ್ತೇವೆ. ಪೇತ್ರ ಮತ್ತು ಯೋವಾನ ಇವರಿಬ್ಬರು ಕೂಡ ಜನರನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ಅವರು ಆ ಪ್ರವಚನದಲ್ಲಿ ಏನು ಹೇಳ್ತಿದ್ದಾರಂತ ಹೇಳಿದ್ರೆ, ಯಾರೆಲ್ಲರೂ ಪುನರುತ್ಥಾನರಾದ ಯೇಸುವಿನ ಆಧಾರದ ಮೇಲೆ ಮೃತರಾಗುತ್ತಾರೋ ಅವರೆಲ್ಲರೂ ಕೂಡ ಪುನರುತ್ಥಾನ ಆಗುತ್ತಾರೆ. ಅದರ ಅರ್ಥ ಏನಂತ ಹೇಳಿದ್ರೆ, ಯೇಸು ಸ್ವಾಮಿ ಈಗಾಗಲೇ ಪುನರುತ್ಥಾನ ಆಗಿದ್ದಾರೆ. ದೇವರ ಕುಮಾರ ಯೇಸು ಸ್ವಾಮಿ ಅವರಿಗೆ ಮರಣ ಇರಬಾರದು. ಯಾಕಂತ ಹೇಳಿದ್ರೆ ದೇವರಿಗೆ ಮರಣ ಇರುವುದಿಲ್ಲ. ಅವರು ಈ ಭೂಲೋಕಕ್ಕೆ ಬಂದರು, ಆದರೆ ಅವರು ಕೂಡ ಮೃತಪಟ್ಟರು. ಅದರ ಒಂದು ವಿಷಯವನ್ನು, ಸಂಗತಿಯನ್ನು ನಾವು ಗಮನದಲ್ಲಿ ಇಡಬೇಕು. ಈ ಭೂಲೋಕಕ್ಕೆ ಬಂದಂತಹ ದೇವರ ಕುಮಾರ ಯೇಸು ಸ್ವಾಮಿ ಅವರಿಗೆ ಎರಡು ಸ್ವರೂಪಗಳಿದ್ದವು. ಆತ್ಮ ಸ್ವರೂಪ, ಯಾಕಂತ ಹೇಳಿದ್ರೆ ಅವರು ದೇವರ ಕುಮಾರ, ಹಾಗೂ ಮನುಷ್ಯ ಸ್ವರೂಪ, ಯಾಕಂತ ಹೇಳಿದ್ರೆ ಅವರು ಎಲ್ಲರ ಹಾಗೆ ಮನುಷ್ಯರಾಗಿ ಈ ಭೂಲೋಕದಲ್ಲಿ ಹುಟ್ಟಿ ಬಂದರು. ಆದ್ದರಿಂದ ಯಾವಾಗ ಮನುಷ್ಯನಿಗೆ, ದೇಹದಲ್ಲಿದ್ದಂಥ ಮನುಷ್ಯನಿಗೆ ನೋವಾಗ್ತದೋ ಆ ಎಲ್ಲ ನೋವುಗಳನ್ನು ಯೇಸು ಸ್ವಾಮಿ ಅನುಭವಿಸಿದರು. ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯೇಸು ಸ್ವಾಮಿ ಅವರು ದೇವರಾಗಿದ್ದರು. ಅದಕ್ಕಾಗಿ ಅವರಿಗೆ ಅದು ತಾಳಿತು, ಅವರಿಗೆ ಅದು ಸಾಧ್ಯವಾಯಿತು. ನಾವು ಮನುಷ್ಯರು ಅಂತ ಹೇಳಿಕೊಂಡು ಇಲ್ಲ ಪ್ರಿಯರೇ, ನಾವೆಲ್ಲರೂ ಕೂಡ ಆತ್ಮ ಸ್ವರೂಪಿ ಮತ್ತು ಮನುಷ್ಯ ಸ್ವರೂಪಿಯಾಗಿದ್ದೇವೆ. ಯೇಸು ಸ್ವಾಮಿ ಕೂಡ ಹಾಗೇನೆ. ಅವರು ದೇವರ ಕುಮಾರ, ಮನುಷ್ಯರಾಗಿ ಭೂಲೋಕಕ್ಕೆ ಬಂದರು, ಅವರು ದೇವರಾಗೇ ಇದ್ದರು. ಅದರ ಜೊತೆಗೆ ಅವರಿಗೆ ಮನುಷ್ಯನ ದೇಹವಿತ್ತು, ಸಂಪೂರ್ಣವಾಗಿ ಅವರು ಮನುಷ್ಯರಾಗಿದ್ದರು. ಯಾರಿಗೆಲ್ಲ ಏನೆಲ್ಲ ಬಯಕೆಗಳಿರ್ತವೆ, ನೋವುಗಳಿರ್ತವೆ, ಅದೆಲ್ಲವೂ ಕೂಡ ಅವರಿಗೆ ಕೂಡ ಇತ್ತು. ಅದಕ್ಕಾಗಿ ನಾವು ನೋಡುತ್ತೇವೆ, ತನ್ನ ಮಿತ್ರ ಲಾಜರನು ಸತ್ತಾಗ ಯೇಸು ಸ್ವಾಮಿ ಅತ್ತರು. ಅವರು ಕೂಡ, ಯಾಕಂತ ಹೇಳಿದ್ರೆ ಅವರಿಗೆ ಕೂಡ ನೋವಾಯಿತು, ತನ್ನ ಮಿತ್ರ ಸತ್ತಿದ್ದಾನಂತ ಹೇಳಿಕೊಂಡು. ನಾಯಿನ್ ಊರಿನ ವಿಧವೆಯ ಮಗ ಸತ್ತಾಗ ಯೇಸು ಸ್ವಾಮಿಗೆ ಕನಿಕರ ಹುಟ್ಟಿತು. ಯಾವಾಗ ನಾವು ಎಲ್ಲಿಯಾದರೂ ಅಸಹಾಯಕತೆಯ ಸ್ಥಿತಿಯನ್ನು ನೋಡುತ್ತೇವೆ, ಅಂಥ ಸಂದರ್ಭದಲ್ಲಿ ನಮಗೆ ಕೂಡ ಕನಿಕರ ಉಕ್ಕಿ ಬರ್ತದೆ. ಹೀಗೆ ಯೇಸು ಸ್ವಾಮಿ ಕೂಡ ಆ ಕನಿಕರ ಪಟ್ಟರು ಆ ಸತ್ತ ಯುವಕನನ್ನು ನೋಡಿ. ಇಂತಹ ಒಂದು ಮರಣವನ್ನು, ಯಾವ ಮರಣ ಲಾಜರನಿಗೆ ಬಂತು, ಆ ನಾಯಿನ್ ಊರಿನ ವಿಧವೆಯ ಮಗನಿಗೆ ಬಂತು, ಅದನ್ನು ಕಂಡು ಯೇಸು ಸ್ವಾಮಿ ಅತ್ತರೋ, ಅಂತಹ ಮರಣದ ಮೇಲೆ ಯೇಸು ಸ್ವಾಮಿ ಜಯ ಸಾಧಿಸಿದರು. ಎಂದೆಂದಿಗೂ ಕೂಡ ಅವರು ಜಯಶಾಲಿಯಾಗಿ ಪುನರುತ್ಥಾನರಾದರು. ಸಾಧ್ಯವೇ? ಮಾನವ ದೃಷ್ಟಿಯಿಂದ ನೋಡುತ್ತಿರುವಾಗ, ಅಥವಾ ನಾವು ತರ್ಕದ ದಾರಿಯಲ್ಲಿ ಅದನ್ನು ನೋಡುತ್ತಿರುವಾಗ ನಮಗೆ ಹಲವಾರು ಪ್ರಶ್ನೆಗಳು ಬರ್ತವೆ. ಇದು ಸಾಧ್ಯವೇ ಅಂತ ಹೇಳಿಕೊಂಡು. ಆದರೆ ಯೇಸು ಸ್ವಾಮಿ 100ಕ್ಕೆ 100 ಶತಪ್ರತ ಅವರು ಜೀವಂತವಾಗಿ ಎದ್ದರು ಮರಣದಿಂದ. ಅದಕ್ಕಾಗಿ ಒಂದಲ್ಲ, 2 ಸಾರಿ ಅಲ್ಲ, ಸುಮಾರು 50 ದಿನಗಳ ಕಾಲ, 40 ದಿನಗಳ ಕಾಲ, 50ನೇ ದಿನ ಪವಿತ್ರಾತ್ಮ ಶಿಷ್ಯರ ಮೇಲೆ ಬಂದರು. ಆದರೆ ಯೇಸು ಸ್ವಾಮಿ ಪುನರುತ್ಥಾನದ 40 ದಿನಗಳ ಕಾಲ ತನ್ನ ಶಿಷ್ಯರಿಗೆ ಆಗಾಗ ಕಾಣಿಸಿಕೊಳ್ಳುತ್ತಿದ್ದರು. ಒಬ್ಬರಿಗೆಲ್ಲ, ಇಬ್ಬರಿಗೆಲ್ಲ, ಹಲವಾರು ಮಂದಿಗೆ ಅವರು ಕಾಣಿಸಿಕೊಂಡಿದ್ದರು. ಅದನ್ನು ನೋಡಿದಂತಹ ಶಿಷ್ಯರಿಗೆ ಎಲ್ಲಿಲ್ಲದ ಧೈರ್ಯ ಬಂತು. ಅವರೆಲ್ಲರೂ ಕೂಡ ಅಂಜಿ ಹೋಗಿದ್ದರು.
ಕೆಲವರಂತೂ ಅವರ ಹಳೆಯ ಕಸುಬಿಗೆ ಹೋಗಿದ್ದರು, ಇದು ನಮಗೆ ಬೇಡಪ್ಪ ಅಂತ ಹೇಳಿಕೊಂಡು. ಆದರೆ ಅವರೆಲ್ಲರೂ ಕೂಡ ವಾಪಸ್ ಹಿಂದಕ್ಕೆ ಬಂದರು. ಏನಿರಬಹುದು ಕಾರಣ? ಒಂದೇ ಒಂದು ಕಾರಣ. ಅದೇನಂತ ಹೇಳಿದರೆ, ತಮ್ಮ ಗುರು ಯೇಸು ಸ್ವಾಮಿ ಮರಣದಿಂದ ಪುನರುತ್ಥಾನರಾಗಿದ್ದಾರೆ ಮತ್ತು ಯಾರೆಲ್ಲರೂ ಕೂಡ ಅವರ ಮೇಲೆ ನಂಬಿಕೆಯನ್ನು ಇಟ್ಟು, ಯಾರೆಲ್ಲ ಯೇಸು ಸ್ವಾಮಿಯ ಮೇಲೆ ನಂಬಿಕೆಯನ್ನು ಇಟ್ಟು ಕಷ್ಟ ಸಹಿತಾರೋ ಮರಣ ಹೊಂದುತ್ತಾರೋ ಅವರೆಲ್ಲರೂ ಕೂಡ ಪುನರುತ್ಥಾನರಾಗುತ್ತಾರೆ ಎಂಬ ಒಂದು ಕಟು ಸತ್ಯವನ್ನು ಅವರು ಅರಿತುಕೊಂಡಿದ್ದರು. ಅದಕ್ಕಾಗಿ ಅವರಿಗೆ ಅಂಜಿಕೆ, ಹೆದರಿಕೆ ಎಂಬುದು ಇರಲಿಲ್ಲ. ಅವರು ಹೊರಗಡೆ ಹೋಗಿ ಅಂತ ಹೇಳಿದರೆ ಜನರ ಮಧ್ಯದಲ್ಲಿ ನಿಂತು ಅವರಿಗೆ ಪ್ರವಚನ ಮಾಡಿದರು. ನಿಮ್ಮಲ್ಲಿ ಯಾರೆಲ್ಲರೂ ಕೂಡ ಯೇಸು ಸ್ವಾಮಿಯ ಮೇಲೆ ವಿಶ್ವಾಸವನ್ನಿಟ್ಟು ಭಕ್ತಿಯನ್ನಿಟ್ಟು ಸತ್ತರೂ ಕೂಡ ಅವರು ಜೀವಂತರಾಗುತ್ತಾರೆ ಎಂಬ ಒಂದು ಸತ್ಯವನ್ನು ಅವರು ಬೋಧಿಸತೊಡಗಿದರು. ಹೀಗಾದಾಗ ಏನಾಯಿತು? ಜನರೆಲ್ಲರೂ ಕುತೂಹಲದಿಂದ ಅವರನ್ನು ಆಲಿಸಿಕೊಂಡರು. ಆದರೆ ಯಾರು ಈ ಸತ್ಯವನ್ನು ಸ್ವೀಕಾರ ಮಾಡಬೇಕಾಗಿತ್ತೋ ಅವರದನ್ನು ತಿರಸ್ಕರಿಸಿದರು. ಅಷ್ಟು ಮಾತ್ರ ಅಲ್ಲ, ಅದರ ವಿರುದ್ಧ ಕೆಲಸ ಮಾಡಲಿಕ್ಕೆ ಆರಂಭ ಮಾಡಿದರು. ಯಾರಿವರು? ಅಂದಿನ ಕಾಲದ ಧಾರ್ಮಿಕ ಮುಖಂಡರು, ಬೇರಾರಲ್ಲ. ಅಂದಿನ ಕಾಲದ ಧಾರ್ಮಿಕ ಮುಖಂಡರು ಯಾರು ಈ ಒಂದು ಸತ್ಯವನ್ನು ಜನರಿಗೆ ಬೋಧಿಸಬೇಕಾಗಿತ್ತೋ ಅವರು ಇದರ ವಿರುದ್ಧ ತಿರುಗಿ ಬಿದ್ದರು. ಮೊದಲಿಗೆ ಅವರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ತಾನು ದೇವರ ಪುತ್ರ ಅಂತ ಹೇಳಿದ ತಕ್ಷಣ ಜನರೆಲ್ಲರೂ ಅವರನ್ನು ಸ್ವೀಕಾರ ಮಾಡಿದರು. ಆದರೆ ಈ ವರ್ಗದ ಜನರು, ಬೋಧಕರು, ಧಾರ್ಮಿಕ ಮುಖಂಡರು ಯೇಸು ಸ್ವಾಮಿಯನ್ನು ತಿರಸ್ಕರಿಸಿದರು. ಅವರ ಮನಸ್ಸಿನಲ್ಲಿತ್ತು ಇಷ್ಟೇ, ಇವನು ಒಬ್ಬ ಬಡಗಿಯ ಮಗ, ಓರ್ವ ಬಡಗಿ, ಏನು ನಮ್ಮ ಹಾಗೆ ಈ ಧಾರ್ಮಿಕ ಸತ್ಯಗಳ ನಿಯಮಗಳ ಶಾಲೆಗೆ ಹೋಗಿ ಕಲಿತವನಲ್ಲ. ಈತನು ಹೇಗೆ ಇತರ ಪಾಪಗಳನ್ನು ಕ್ಷಮಿಸಲಿಕ್ಕೆ ಸಾಧ್ಯ? ಹೇಗೆ ಈತನು ತಾನು ದೇವರ ಪುತ್ರನು ಎನಿಸಲಿಕ್ಕೆ ಸಾಧ್ಯ? ಈ ಎಲ್ಲ ಪ್ರಶ್ನೆಗಳನ್ನು ತಮ್ಮ ಮನಸ್ಸಿನಲ್ಲಿಟ್ಟು ಯೇಸು ಸ್ವಾಮಿಯನ್ನು ತಿರಸ್ಕರಿಸಿದರು ಅವರು. ಎಂತ ಒಂದು ದುರದೃಷ್ಟ ಪ್ರಿಯರೇ! ಮೊದಲು ಅವರು ತಿಳಿದುಕೊಳ್ಳಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಅವರಿಗೆ ಶಾಸ್ತ್ರ ತಿಳಿದಿತ್ತು. ಏನೆಲ್ಲ ಯೇಸು ಸ್ವಾಮಿಯ ಬಗ್ಗೆ ಬರೆದಿಡಲಾಗಿತ್ತೋ ಪ್ರವಾದಿಗಳ ಮುಖಾಂತರ ದೇವರು ಹೇಳಿದ್ದ ಆ ಪ್ರವಾದನೆ ಅವರಿಗೆ ತಿಳಿದಿತ್ತು. ಕೆಲವು ಸಾರಿ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಅಹಂ ಸತ್ಯವನ್ನು ನೋಡ್ಲಿಕ್ಕೆ ತಿಳಿಲಿಕ್ಕೆ ನಮ್ಮನ್ನು ಬಿಡುವುದಿಲ್ಲ. ಯಾಕಂತ ಹೇಳಿದ್ರೆ ಬುದ್ಧಿವಂತರು ನಾವು, ಜಾಣರು ನಾವು. ಹಾಗಾಗಿ ಇವರೆಲ್ಲ ಸುತ್ತಮುತ್ತಲಿನ ಜನರು ಅವರು ಹೇಗೆ ದೇವರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಉಂಟು? ಅವರು ಹೇಗೆ ತಾನು ದೇವಪುತ್ರ ಅಂತ ಹೇಳಲಿಕ್ಕೆ ಸಾಧ್ಯ ಉಂಟು? ಅವನಿಗೆ ಹೇಗೆ ರ್ಯಾಂಕ್ ತೆಗೆಯಲಿಕ್ಕೆ ಸಾಧ್ಯ ಉಂಟು? ಅವನಿಗೆ ಹೇಗೆ ಈ ದೊಡ್ಡ ಪ್ರಶಸ್ತಿ ಸಿಗಲಿಕ್ಕೆ ಸಾಧ್ಯ ಉಂಟು? ಅವನಿಗೆ ಹೇಗೆ ಈ ಒಂದು ದೊಡ್ಡ ಅಧಿಕಾರ ಸಿಗಲಿಕ್ಕೆ ಸಾಧ್ಯ ಉಂಟು? ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ಹೀಗೆ ಮಾಡುವಾಗ ದೇವರನ್ನೇ ತಿರಸ್ಕರಿಸ್ತೇವೆ. ಪ್ರತಿಯೊಬ್ಬರು ಕೂಡ ಮನುಷ್ಯರು ದೇವರಿಂದ ಸೃಷ್ಟಿಸಲ್ಪಟ್ಟವರು. ಅವರೆಲ್ಲರಲ್ಲಿ ಕೂಡ ನಮ್ಮಲ್ಲಿ ಇರುವ ಹಾಗೇನೆ ದೇವರ ಆತ್ಮ ಉಂಟು. ನಮಗೆ ದೇವರು ನೀಡಿದ ಹಾಗೆ ಜಾಣ್ಮೆ ಅವರಿಗೆ ಕೂಡ ನೀಡಿದ್ದಾರೆ. ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಮಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳುತ್ತೇವೆ, ಇತರರನ್ನು ತಿರಸ್ಕರಿಸ್ತೇವೆ. ಅದರ ಪರಿಣಾಮ ಏನಾಗ್ತದೆ ಅಂತ ಹೇಳಿದ್ರೆ, ಈ ಎಲ್ಲ ಜನರನ್ನು ನಾವು ಕಡೆಗಣಿಸಿ ತಿರಸ್ಕರಿಸಿದಾಗ ನಾವು ಸ್ವತಃ ದೇವರನ್ನೇ ತಿರಸ್ಕರಿಸ್ತೇವೆ. ಪ್ರತಿಯೊಬ್ಬ ಮನುಷ್ಯನು ದೇವ ಸ್ವರೂಪಿಯಾಗಿದ್ದಾನೆ. ಪ್ರತಿಯೊಬ್ಬ ಮನುಷ್ಯನು. ಒಬ್ಬ ಮೇಷ್ಟ್ರು ಶಾಲೆಗೆ ಬಂದಾಗ, ತರಗತಿಗೆ ಹೋದಾಗ ಮಕ್ಕಳಿಗೆ ನಮಸ್ಕರಿಸ್ತಿದ್ದಾರಂತೆ. ಯಾಕಂತ ಹೇಳಿದ್ರೆ, ನಿಮ್ಮೆಲ್ಲರ ನಡುವೆ ಯಾರು ಒಂದು ದಿವಸ ಮಂತ್ರಿಗಳಾಗುವರೋ, ಯಾರು ಒಂದು ದಿವಸ ಪ್ರಧಾನಮಂತ್ರಿ ಆಗುವರೋ ಗೊತ್ತಿಲ್ಲ. ಅಂತ ಒಂದು ವಿಶೇಷ ವರ ದೇವರು
ಈ ಮಕ್ಕಳಿಗೆ ನೀಡಿರಬಹುದು. ಅದಕ್ಕಾಗಿ ಆ ಭವಿಷ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆ ಮೇಷ್ಟ್ರು ಮಕ್ಕಳಿಗೆ ನಮಸ್ಕರಿಸ್ತಿದ್ದಾರಂತೆ. ಎಂಥ ಒಂದು ಪುಣ್ಯ ಮೇಷ್ಟ್ರು ಅವರು, ಪುಣ್ಯ ಕಟ್ಟಿಕೊಂಡಂಥ ಮೇಷ್ಟ್ರು. ಆ ಹಿರಿತನ ಎಲ್ಲಿರ್ತದೆ ಅಂತ ಹೇಳಿದ್ರೆ, ಎಲ್ಲಿ ದೈನ್ಯ ಮನೋಭಾವ ಉಂಟೋ ಅದು ಹಿರಿತನ ಪ್ರಿಯರೇ. ಯಾರೆಲ್ಲರೂ ಕೂಡ ಅಹಂಕಾರದಿಂದ ಇತರರನ್ನು ಕಡೆಗಣಿಸ್ತಾರೋ ಅವರ ಅವನತಿ ಅಲ್ಲಿಗೆ ಇರ್ತದೆ, ಶುರುವಾಗ್ತದೆ ಅವರಿಗೆ. ಯಾರೆಲ್ಲರೂ ಕೂಡ ದೀನತೆಯಿಂದ ಇತರರನ್ನು ಗೌರವಿಸ್ತಾರೆ, ಅವರಲ್ಲಿರುವಂಥ ಹಿರಿಮೆಯನ್ನು ಅವರು ಪರಿಗಣಿಸ್ತಾರೆ, ಅವರು ನಿಜವಾದಂತಹ ಹಿರಿಯ ವ್ಯಕ್ತಿಗಳು, ಅವರು ನಿಜವಾದಂತಹ ಹಿರಿಮೆಯುಳ್ಳ ಮನುಷ್ಯರು. ಈ ಒಂದು ಸತ್ಯವನ್ನು ಸದಾ ನಮ್ಮಲ್ಲಿ ನಾವು ಇಟ್ಟುಕೊಳ್ಳಬೇಕು. ನೋಡಿ, ಈ ಧಾರ್ಮಿಕ ಬೋಧನೆಯನ್ನು ಮಾಡುವಂತಹ ಧರ್ಮ ಬೋಧಕರು ಹಾಗೂ ಹಿರಿಯರು ಅವರೇನು ಮಾಡಿದ್ದಾರೆ ಅಂತ ಹೇಳಿದರೆ, ಅವರಿಗೆ ಹೆದರಿಕೆ ಆಯಿತು. ಇವರ ಪೇತ್ರ ಮತ್ತು ಯೋಹಾನರ ಬೋಧನೆಯಿಂದ ಎಲ್ಲಿ ಜನರು ಅವರ ಹಿಂದೆ ಹೋಗುವರು ಮತ್ತು ಅವರೆಲ್ಲಿ ಜನರಿಂದ ಗುರುತಿಸಲ್ಪಡುವರು ಎಂದು ಯಾಜಕರು, ಮಹಾದೇವಾಲಯದ ದಳಪತಿಗಳು, ಸದ್ದುಕಾಯರು ಎಲ್ಲರೂ ಕೂಡ ಒಟ್ಟುಕೊಂಡರು. ಒಬ್ಬರಿನ್ನೊಬ್ಬರಿಗೆ ಪರಸ್ಪರ ಮಿತ್ರರಲ್ಲ, ಅವರ ಮಧ್ಯದಲ್ಲಿ ಯಾವಾಗಲೂ ಕೂಡ ಕೆಂಡ ಮುಚ್ಚಿದಂತಹ ಆ ಒಂದು ಬೆಂಕಿ ಉರಿಯುತ್ತಿತ್ತು ಒಳಗೊಳಗೆ. ಆದರೆ ಇಲ್ಲಿಗೆ ಯೇಸು ಸ್ವಾಮಿಯ ವಿರುದ್ಧ ಮೊದಲು, ನಂತರ ಶಿಷ್ಯರ ವಿರುದ್ಧ ಅವರೆಲ್ಲರೂ ಕೂಡ ಮಿತ್ರರಾದರು. ಏನು ಮಾಡಿದರು? ಈ ಒಳಿತು ಕೆಲಸವನ್ನು ಮಾಡಿದಂತಹ ಪೇತ್ರ ಮತ್ತು ಯೋಹಾನರನ್ನು ಅವರು ಬಂಧನದಲ್ಲಿಟ್ಟರು. ಆದರೆ ದೇವರ ಅದ್ಭುತ ಕಾರ್ಯ ಎಂಥದ್ದು ನೋಡಿ. ಪೇತ್ರ ಮತ್ತು ಯೋಹಾನರನ್ನು ಬಂಧನದಲ್ಲಿಟ್ಟರು, ಆದರೆ ಅವರು ಬೋಧನೆಯನ್ನು ಮಾಡಿದರು. ಯಾವಾಗ ಒಬ್ಬ ಮನುಷ್ಯನ ತನ್ನ ಅಂತಃಕರಣಕ್ಕೆ ಸರಿಯಾಗಿ ದೇವರಿಗೆ ತಲೆಬಾಗಿ ಏನು ಸತ್ಯ ಉಂಟು ಅದನ್ನು ನುಡಿತಾನೋ, ಜನರು ಅದನ್ನು ಒಪ್ಪಿಕೊಳ್ತಾರೆ, ನೋಡ್ತಾರೆ ಜನರು. ಮತ್ತೇನಾಯ್ತಂತೆ, ನಮಗೆ ದೇವರ ವಾಕ್ಯ ಹೇಳ್ತದೆ, ಭಕ್ತ ವಿಶ್ವಾಸಿಗಳ ಸಂಖ್ಯೆ ಸುಮಾರು 5,000ಕ್ಕೆ ಏರಿತು. ಯಾವಾಗ ಈ ಬೋಧಕರು ಮತ್ತೆ ಮಹಾದೇವಾಲಯದ ಯಾಜಕರು ಪೇತ್ರ ಮತ್ತು ಯೋಹಾನರನ್ನು ಬಂಧಿಸಿದರೋ, ಭಕ್ತರ ಸಂಖ್ಯೆ ಕಡಿಮೆ ಆಗಲಿಲ್ಲ, ಬದಲಾಗಿ ಏರುತ್ತಾ ಹೋಯಿತು. ಇದು ದೇವರ ಮಹತ್ಕಾರ್ಯ. ನಾವೆಲ್ಲರೂ ಕೂಡ ಇದಕ್ಕಾಗಿ ದೇವರಿಗೆ ಕೃತಜ್ಞತೆಗಳನ್ನು, ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಬೇಕು. ಕರ್ತರಾದ ದೇವರೇ, ನಿಮ್ಮ ಪುತ್ರರು ಭೂಲೋಕಕ್ಕೆ ಬಂದು ಜನರಿಗೆ ಜೀವನದ ದಾರಿಯನ್ನು ತೋರಿಸಿಕೊಟ್ಟರು, ಜನರ ಪಾಪಗಳನ್ನು ಕ್ಷಮಿಸಿದರು, ಒಳಿತನ್ನು ಮಾಡಿದರು. ಕೊನೆಗೆ ಈ ಬೋಧಕರು, ಮುಖಂಡರು ಅಸೂಯೆ ಪಟ್ಟು ನಿಮ್ಮ ಪುತ್ರರನ್ನು ಶಿಲುಬೆಗೇರಿಸಿದರು. ಆದರೆ ನೀವು ನಿಮ್ಮ ಪುತ್ರರನ್ನು ಮರಣದಿಂದ ಎಬ್ಬಿಸಿದಿರಿ, ಎಂದೆಂದಿಗೂ ಕೂಡ ಇನ್ನು ಮುಂದೆ ಸಾಯದಿರಲು. ಅವರ ನಂಬಿಕೆ ಇಟ್ಟಂತ ನಮಗೆಲ್ಲರಿಗೂ ಕೂಡ ಅದೇ ಭಾಗ್ಯವನ್ನು ನೀವು ನೀಡುತ್ತೀರೆಂದು ನಮಗೆ ನಂಬಿಕೆ ಉಂಟು. ಕರ್ತರಾದ ದೇವರೇ, ಈ ಒಂದು ಧ್ಯಾನ ಕೂಟದಲ್ಲಿ ಪಾಲ್ಗೊಳ್ಳುತ್ತಿರುವ ಪ್ರತಿಯೊಬ್ಬ ಭಕ್ತರ ಮೇಲೆ ನಿಮ್ಮ ಆಶೀರ್ವಾದವನ್ನು ಸುರಿಸಿರಿ. ಅವರನ್ನು ಕಾಯ್ದು ಕಾಪಾಡಿರಿ, ಆರೋಗ್ಯ ನೀಡಿರಿ, ಶಾಂತಿ ನೀಡಿರಿ, ನೆಮ್ಮದಿ ನೀಡಿರಿ. ಅವರ ಮನೆಯಲ್ಲಿ ನಿತ್ಯವೂ ಕೂಡ ಶಾಂತಿ ಸಮಾಧಾನ ನೆಲೆಸಿರಲಿ. ನಿಮ್ಮಲ್ಲಿ ಯಾರು ನಂಬಿಕೆ ಇಡುತ್ತಾರೋ, ನಿಮ್ಮ ಪುತ್ರ ಯೇಸು ಸ್ವಾಮಿಯ ಮೇಲೆ ಯಾರೆಲ್ಲರೂ ಕೂಡ ವಿಶ್ವಾಸ ಇಡ್ತಾರೋ ಅವರೆಲ್ಲರನ್ನು ನೀವು ಆಶೀರ್ವದಿಸಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್.